ನಿಶ್ಚಿತ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹುಟ್ಟಿದ ವ್ಯಕ್ತಿ ಸಾಯಲೇಬೇಕು. ಹುಟ್ಟುವಾಗ ಸಂಭ್ರಮ ಇರ್ತದೆ, ಸಾಯುವಾಗ ದುಃಖ ಇರ್ತದೆ. ಚಿಗುರೆಲೆಗೆ ಸಂಭ್ರಮ ಇರ್ತದೆ, ಹಣ್ಣೆಲೆ ಉದುರಿದಾಗ ತಾತ್ಸಾರ ಇರ್ತದೆ. ಇದು ಪ್ರಕೃತಿಯ ನಿಯಮ. ಆದರೆ ಕಮಲಮ್ಮನವರ ಜೀವಿತಾವಧಿಯಲ್ಲಿ ಬಹಳಷ್ಟು ಸಂತೋಷದಾಯಕವಾದಂಥ ಕಾಲ. ಸುಮಾರು 93 ವರ್ಷಗಳ ತಮ್ಮ ದೀರ್ಘಾವಧಿಯ ಬದುಕಿನಲ್ಲಿ ಸಾರ್ಥಕ ಜೀವನವನ್ನು ಮಾಡಿ ತೋರಿಸಿದವರು. 1931ರಲ್ಲಿ ಹರಿಯಾಳ ಕುಟುಂಬದಲ್ಲಿ ಜನಿಸಿದವರು. ಮಂಗಲಪಾಡಿಯ ಚೆರುಗೋಳಿ ಎಂಬಲ್ಲಿ ಸಾರ್ಥ ಮತ್ತು ಕೊರಗಪ್ಪ ಪೂಜಾರಿಯವರ ಮಗಳಾಗಿ ಜನಿಸಿ ಬಾಲ್ಯದ ಆ ಸಂದರ್ಭದಲ್ಲಿ ಸರಳ ವ್ಯಕ್ತಿತ್ವದಲ್ಲಿ ನೇರ ನಡೆನುಡಿಯಲ್ಲಿ ಬೆಳೆದಂಥ ಆ ಮಹಾತಾಯಿ, ಸರಳ ನಡೆನುಡಿ ಮತ್ತು ಸರಳ ವ್ಯಕ್ತಿತ್ವ ಮತ್ತು ನೇರ ನಡೆನುಡಿ ಅಂತ ಹೇಳಿದರೆ ಆ ಮಾತನ್ನು ಅವರು ತಮ್ಮ ಮಕ್ಕಳಿಗೆ ತನ್ನ ಜೀವಿತದ ಕಾಲದಲ್ಲಿ ಯಾವಾಗಲೂ ಹಂಚಿಕೊಳ್ಳುತ್ತಾ ಇದ್ದರು. ಮಕ್ಕಳು ಕೂಡ ಸರಳವಾದಂಥ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಳ್ಬೇಕು, ನೇರ ನಡೆನುಡಿಯಲ್ಲಿ ನಿಮ್ಮ ಜೀವನ ಇರಬೇಕು ಅನ್ನುವಂಥ ಸಂದೇಶವನ್ನು ತಮ್ಮ ಮಕ್ಕಳಿಗೆ, ಸೊಸೆಯಂದಿರಿಗೆ, ಮೊಮ್ಮಕ್ಕಳಿಗೆ ಸಾರಿದಂತಹ ಆ ಹಿರಿಯ ಚೇತನ. 1950ರಲ್ಲಿ ತನ್ನ 19ನೇ ವಯಸ್ಸಿನಲ್ಲಿ ತಲಪಾಡಿ ಕುಂಜತ್ತೂರಿನ ಸಂಕು ಪೂಜಾರಿಯವರ ಮಗ ಚೆನ್ನಪ್ಪ ಪೂಜಾರಿಯವರೊಂದಿಗೆ ಅವರ ವಿವಾಹದ ಸಂದರ್ಭ. ತನ್ನ ದಾಂಪತ್ಯ ಜೀವನದಲ್ಲಿ ಕೂಡ ಒಳ್ಳೆಯದನ್ನೇ ಬಯಸಿದವರು, ಯಾವುದೇ ರೀತಿಯಲ್ಲಿ ಕೂಡ ಕೆಟ್ಟದನ್ನು ಬಯಸಿದವರಲ್ಲ. ತನ್ನ ಸಾರ್ಥಕ ಬದುಕಿನಲ್ಲಿ ಕೌಟುಂಬಿಕ ಜೀವನದಲ್ಲಿ 8 ಮಕ್ಕಳಿಗೆ ಜನ್ಮವಿತ್ತಂಥ ಮಹಾತಾಯಿ, 7 ಗಂಡು ಮಕ್ಕಳು, ಒಬ್ಬರು ಹೆಣ್ಣು ಮಗಳಿಗೆ ಜನ್ಮ ನೀಡಿದಂಥ ಸಾರ್ಥಕ ಬದುಕು ಕಮಲಮ್ಮನವರದ್ದು. ನಮಗೆಲ್ಲ ಗೊತ್ತಿದೆ ಅಂದಿನ ಕಾಲದಲ್ಲಿ ಜೀವನ ಎಷ್ಟು ಕಷ್ಟಕರವಾಗಿತ್ತು ಅನ್ನುವುದು ಗೊತ್ತಿದೆ. 1931 ಅಂತ ಹೇಳಿದರೆ ಬ್ರಿಟಿಷರ ಕಾಲ. ಅದು ಈ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದಂಥ ಕಾಲ. ಪರಿಸ್ಥಿತಿ ನೆಟ್ಟಗಿರಲಿಲ್ಲ, ಬದುಕು ಅಷ್ಟೊಂದು ಮೇಲ್ಮಟ್ಟದಲ್ಲಿ ಇರಲಿಲ್ಲ, ಕಷ್ಟದ ಜೀವನ ಕೂಡ. ಅದಕ್ಕೋಸ್ಕರ ತಂದೆ ಕೊಲ್ಯ ಮತ್ತು ಉಚ್ಚಿಲದಲ್ಲಿ ಒಂದು ಜೀನಸು ಅಂಗಡಿಯನ್ನು ಮಾಡುವುದರ ಮೂಲಕ ಮಕ್ಕಳಿಗೆ ಒಂದು ಉತ್ತಮ ಬದುಕನ್ನು ಕಟ್ಟಿಕೊಡಬೇಕು ಅನ್ನುವುದ ದೃಷ್ಟಿಯಲ್ಲಿ ವ್ಯಾಪಾರವನ್ನು ಆರಂಭಿಸಿದರು. ಆ ವ್ಯಾಪಾರದಲ್ಲಿ ಶ್ರೀಮತಿ ಕಮಲಮ್ಮ ಕೂಡ ಭಾಗವಹಿಸಿದರು. ವ್ಯಾಪಾರಗಳು ಹೆಚ್ಚಾದಂತೆ ಜನರ ಪ್ರೀತಿ, ವಿಶ್ವಾಸ, ನಂಬಿಕೆಗಳು ಕೂಡ ಹೆಚ್ಚಾದವು. ಅನೇಕ ಜನ ಅವರನ್ನು ಮೆಚ್ಚಿಕೊಂಡರು. ಎಲ್ಲ ವರ್ಗದ ಜನರೊಂದಿಗೆ ಕೂಡ ಅವರದಲ್ಲಿ ಒಂದು ಸೌಹಾರ್ದತೆಯ ಸಂಬಂಧ ಇತ್ತು ಅವರ ಕುಟುಂಬದಲ್ಲಿ. ಹೀಗೆ ಅವರ ಜೀವನ ಮುಂದುವರಿದಿತ್ತು. ತನ್ನ ಮಕ್ಕಳ ಜೀವನೋಪಾಯಕ್ಕೋಸ್ಕರ ಮಕ್ಕಳಿಗೆ ಶಿಕ್ಷಣದ ಬದುಕನ್ನು ಕಟ್ಟಿಕೊಡಬೇಕು, ಮಕ್ಕಳು ತನ್ನ ಕಾಲ ಮೇಲೆ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಬಹಳ ಕಷ್ಟಪಟ್ಟಂಥ ಜೀವ ಅದು. 7 ಜನ ಗಂಡು ಮಕ್ಕಳಲ್ಲಿ 2 ಬಹುಶಃ ಅವರು ಕಳ್ಕೊಂಡಿದ್ದಾರೆ. ಈಗ ಉಳಿದಿರುವಂಥದ್ದು 5 ಗಂಡು ಮಗು, 1 ಹೆಣ್ಣು ಮಗಳು. ಎಲ್ಲ ಗಂಡು ಮಕ್ಕಳಿಗೂ ಕೂಡ ಉತ್ತಮವಾದಂಥ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಆ ಮಹಾತಾಯಿ. ಮಕ್ಕಳನ್ನು ತನ್ನ ಕಾಲ ಮೇಲೆ ನಿಲ್ಲುವ ಹಾಗೆ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ಮಕ್ಕಳು ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಅಥವಾ ಧಾರ್ಮಿಕ ಕ್ಷೇತ್ರದಲ್ಲೇ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರು ಇವತ್ತು ಮಿಂಚುತ್ತಾ ಇದ್ದಾರೆ. ಚಂದ್ರಶೇಖರ್ ಉಚ್ಚಿಲ್ 2ನೇ ಮಗ ಸಾಮಾಜಿಕವಾಗಿ ಮುಂದೆ ಬಂದು ರಾಜಕೀಯ ಜೀವನಕ್ಕೆ ಕಾಲಿಟ್ಟಂತಹ ಆ ವ್ಯಕ್ತಿ ಮತ್ತು ವ್ಯಕ್ತಿತ್ವ. ಸೋಮೇಶ್ವರ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರ ಸೇವೆ ಮಾಡಿದಂಥವರು, ರಾಜಕಾರಣಕ್ಕೆ ತನ್ನನ್ನು ಸೇರಿಸಿಕೊಂಡವರು, ರಾಜ್ಯ ಮಟ್ಟದಲ್ಲಿ ತಾನೊಬ್ಬ ವ್ಯಕ್ತಿ ಅನ್ನುವುದನ್ನು ಜನತೆಗೆ ತೋರಿಸಿಕೊಟ್ಟವರು ಚುನಾವಣೆಯ ಮೂಲಕ, ರಾಜಕೀಯದ ಮೂಲಕ. ಹಾಗೆ ಉಳಿದ ಗಂಡು ಮಕ್ಕಳು ಅನೇಕ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು.
ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರಬಹುದು, ವಿಶ್ವ ಹಿಂದೂ ಪರಿಷತ್ ಇರಬಹುದು, ಅನೇಕ ಸಂಘಟನೆಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡಂಥವರು. ಒಬ್ಬ ಮೊಮ್ಮಗ ಸೋಮೇಶ್ವರ ಪುರಸಭೆಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ಅವರ ಇಡೀ ಕುಟುಂಬಕ್ಕೆ ಒಂದು ರಾಜಕೀಯ ಹಿನ್ನೆಲೆ ಇದೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಅಹಂ ಅನ್ನತಕ್ಕಂಥದ್ದು ಅವರ ಕುಟುಂಬದ ಹತ್ತಿರ ಬರಲೇ ಇಲ್ಲ. ಸಾಮಾನ್ಯರ ಜೊತೆಯಲ್ಲಿ ಸಾಮಾನ್ಯರಾಗಿ ಬೆರೆತವರು, ಎಲ್ಲರೊಂದಿಗೆ ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸದಿಂದ ನಂಬಿದವರು. ಅಂಥ ಮಾರ್ಗದರ್ಶನವನ್ನು ಕೊಟ್ಟಂಥವರು ಆ ಹಿರಿಯ ಚೇತನ. ಅವರ ಮಾರ್ಗದರ್ಶನದಲ್ಲಿ ತನ್ನ ಜೀವನವನ್ನು ಕಳ್ಕೊಂಡವರು. ನಮಗೆಲ್ಲ ಗೊತ್ತಿದೆ, ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬ ಅಂತ ನಾವು ಕೇಳಿದ್ದೇವೆ. ಇವತ್ತು ಎಲ್ಲ ಮಕ್ಕಳು ಒಂದೇ ಕುಟುಂಬದಲ್ಲಿ ಒಟ್ಟೊಟ್ಟಿಗೆ ಇದ್ದುಕೊಂಡು ತನ್ನ ತಾಯಿಯ ಜೊತೆಯಲ್ಲಿ, ತನ್ನ ತಾಯಿಯ ನಾಯಕತ್ವದಲ್ಲಿ ಇಡೀ ಕುಟುಂಬದಲ್ಲಿ ಜೊತೆಯಾಗಿ ಇವತ್ತಿನವರೆಗೂ ಕೂಡ ಇದ್ದಾರೆ ಅಂತ ಹೇಳಿದರೆ ಅದು ನಂಬಲಿಕ್ಕೆ ಅಸಾಧ್ಯ. ನಮಗೆ ನಂಬಲಿಕ್ಕೆ ಅಸಾಧ್ಯ. ಅದು ಯಾಕೆ ವಿಭಕ್ತ ಕುಟುಂಬ ಆಗುವುದಿಲ್ಲ ಅಂತ ಹೇಳಿದರೆ ಅದಕ್ಕೆ ಒಂದು ಕಾರಣ ಇದೆ. ಯಾವಾಗ ಬಂದಂಥ ಸೊಸೆಯಂದಿರು ಅವರನ್ನು ಅತ್ತೆ ಅಂತ ಕರೆಯುವುದಿಲ್ವೋ, ಅಮ್ಮ ಅಂತ ಕರೀತಾರೋ, ಆವಾಗ ಅದು ಅವಿಭಕ್ತ ಕುಟುಂಬ ಆಗುತ್ತದೆ. ಅತ್ತೆ ಅಂತ ಕರೆದ ಕೂಡಲೇ ಅದು ವಿಭಕ್ತ ಕುಟುಂಬ ಆಗ್ತದೆ. ಗೊತ್ತಿಲ್ಲ ಅದು ಯಾಕೆ ಅಂತ ಹೇಳಿಕೊಂಡು. ಅಂದರೆ ಸಂಬಂಧದಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣ್ತದೆ. ಅತ್ತೆ ಸೊಸೆ ಅನ್ನತಕ್ಕಂಥದ್ದು. ಅದನ್ನೇ ತಾಯಿ ಮಗಳು ಅಂತ ಗ್ರಹಿಸಿಕೊಂಡಾಗ ಆ ಮನೆಯಲ್ಲಿ ಅವರ ಜೊತೆಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಬಹುಶಃ ಕಮಲಮ್ಮನವರ ಕುಟುಂಬದಲ್ಲಿ ತಾಯಿ ಮಗಳ ಸಂಬಂಧ, ತಾಯಿ ಮಗನ ಸಂಬಂಧ, ತಾಯಿ ಮೊಮ್ಮಕ್ಕಳ ಸಂಬಂಧ ಇದೆಲ್ಲ ಜೊತೆಯಾಗಿದ್ದಾಗ ಅವರಲ್ಲಿ ಒಂದು ಕೂಡು ಕುಟುಂಬ ಅನ್ನೋಂಥದ್ದು ಇತ್ತು. ಆ ಕೂಡು ಕುಟುಂಬದಲ್ಲಿ ಬಹಳ ಅನ್ಯೋನ್ಯತೆಯಿಂದ, ಬಹಳ ಪ್ರೀತಿ ವಿಶ್ವಾಸದಿಂದ, ಗೌರವದಿಂದ ಇವತ್ತಿನವರೆಗೂ ಜೀವನವನ್ನು ಮಾಡ್ತಾ ಇದ್ದಾರೆ. ನಾಳೆಯಿಂದಲೂ ಕೂಡ ಅದು ಮುಂದುವರಿಬೇಕನ್ನುವಂಥದ್ದು ನಮ್ಮೆಲ್ಲರ ಆಶಯ. ಅಂತಹ ಕುಟುಂಬಕ್ಕೆ ದೇವರು ಯಶಸ್ಸನ್ನು ಕೊಡಬೇಕು, ಅವರಿಗೆಲ್ಲ ಆರೋಗ್ಯವನ್ನು ಕೊಡಬೇಕು, ಐಶ್ವರ್ಯವನ್ನು ಕೊಡಬೇಕು, ಎಲ್ಲರೊಂದಿಗೆ ಕೂಡಿ ಬಾಳುವಂತಹ ಒಂದು ವ್ಯವಸ್ಥೆಯನ್ನು ಕೊಡಬೇಕು. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ನಾವು ಹೇಳ್ತೇವೆ. ಆ ಸ್ವರ್ಗ ಸುಖವನ್ನು ಅವರು ಅನುಭವಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ತಾಯಿಯ ಋಣ ಮತ್ತು ತಂದೆಯ ಋಣ ಅಂತ ಇರ್ತದೆ. ನಮಗೆ ತಾಯಿಯ ಋಣವನ್ನು ತೀರಿಸುವುದು ಯಾವಾಗ ನಮ್ಮ ತಾಯಿ ನಾವು ಮಕ್ಕಳಾಗಿರುವಾಗ, ಚಿಕ್ಕದಿರುವಾಗ ನಮ್ಮ ಹಾರೈಕೆ, ನಮ್ಮ ಲಾಲನೆ ಪಾಲನೆ ಮಾಡಿದಾರೋ, ನಮ್ಮನ್ನು ಸ್ನಾನ ಮಾಡಿಸಿದರೋ, ನಮ್ಮನ್ನು ನಿದ್ರಿಸಿದರೋ, ನಮಗೆ ಅನ್ನವನ್ನು ಬಾಯಿಗೆ ಕೊಟ್ಟರು, ನಮ್ಮನ್ನು ಹಾಯಾಗಿ ಮಲಗಿಸಿದರೋ, ಇದೆಲ್ಲವೂ ತಾಯಿ ಮಕ್ಕಳಿಗೆ ಮಾಡಿದಂಥ ಋಣ. ಅದು ನಮಗೆ ಸಾಲದ ರೂಪದಲ್ಲಿದೆ. ಅದನ್ನು ನಾವು ತಾಯಿಗೆ ಕೊಡಬೇಡವಾ? 75 ವರ್ಷ ದಾಟಿತು ಅಂತ ಹೇಳಿದರೆ ಹಿರಿಯ ಜೀವಗಳು ಮಕ್ಕಳ ರೂಪದಲ್ಲಿ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ನಡೆದಾಡಲಿಕ್ಕೆ ಆಗುವುದಿಲ್ಲ. ಯಾವಾಗ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು ನಾವು ತಂದೆ ಹೋಗ್ತೇವಾ, ಹಾಗೆ ತಾಯಿ ತಂದೆಯರು ಕೂಡ ಹಿರಿಯ ವಯಸ್ಸಿನಲ್ಲಿ ನಡ್ಕೊಳ್ಳಿಕ್ಕೆ ಆಗದಂಥ ಸಂದರ್ಭದಲ್ಲಿ ಕೈಯಲ್ಲಿ ಹಿಡ್ಕೊಡುವಂತ ಹೋಗುವಂಥ ಪದ್ಧತಿ ಮಕ್ಕಳಿಗೆ ಇರಬೇಕು. ಯಾವಾಗ ತಾಯಂದಿರಿಗೆ ಅನ್ನವನ್ನು ತಿನ್ನಲಿಕ್ಕೆ ಸಾಧ್ಯ ಇಲ್ಲವೋ ಆ ಸಂದರ್ಭದಲ್ಲಿ ಮಕ್ಕಳಾದವರು ಅನ್ನವನ್ನು ತಿನ್ನಿಸಬೇಕು. ಯಾವಾಗ ತಾಯಿಗೆ ಸ್ನಾನ ಮಾಡಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲವೋ ಆವಾಗ ಮಕ್ಕಳಾದವರು ಅವರನ್ನು ಕರ್ಕೊಂಡು ಹೋಗಿ ಸ್ನಾನ ಮಾಡಿಸುವಂಥ ಕೆಲಸ ಆಗಬೇಕು. ಯಾವಾಗ ತಾಯಿಗೆ ನಿದ್ದೆ ಬರುವುದಿಲ್ಲ, ಅವರನ್ನು ನಿದ್ದೆ ಬರಿಸುವಂಥ ವಾತಾವರಣವನ್ನು ಮನೆಯಲ್ಲಿ ನಾವು ಕಲ್ಪಿಸಬೇಕು. ಅದೇ ತಾಯಿಯ ಋಣ, ಹಿರಿಯರ ಋಣ. ಆ ಋಣವನ್ನು ಇವತ್ತು ಉಚ್ಚಿಲ ಕುಟುಂಬ ಬಹಳ ಕ್ರಮಬದ್ಧವಾಗಿ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲ ತಿಳಿದಿರತಕ್ಕಂಥ ವಿಚಾರ. ಅದು ಏನೇ ಇರಲಿ, ಒಂದು ಹಿರಿಯ ಜೀವ ಇವತ್ತು ನಮ್ಮಿಂದ ದೂರ ಆಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಬೇಕು. ಆ ಸೋಮನಾಥನಲ್ಲಿ ನಮ್ಮ ಪ್ರಾರ್ಥನೆ, ಅವರು ಎಲ್ಲೇ ಇದ್ದರೂ ಕೂಡ ಸ್ವರ್ಗಸ್ಥರಾಗಿ ಸ್ವರ್ಗದಲ್ಲೇ ಅವರು ಇರಲಿ. ಅವರ ಆತ್ಮಕ್ಕೆ ಯಾವಾಗಲೂ ಚಿರಶಾಂತಿ ಇರಲಿ. ಯಾವುದೇ ಒಂದು ತೊಂದರೆ ಅವರ ಕುಟುಂಬಕ್ಕೆ ಬರಬಾರದು. ಆ ತಾಯಿ ಯಾವತ್ತೂ ಕನಸಿನಲ್ಲಿ ನಮ್ಮ ಮಕ್ಕಳಿಗೆ ಅವರು ಕಾಣಲಿ, ಕನಸಿನಲ್ಲಿ ಬರಲಿ, ಕನಸಿನಲ್ಲಿ ನಗಾಡಲಿ, ಕುಣಿದಾಡಲಿ, ಅವರಿಗೆ ಸಂತೋಷ ಕೊಡಲಿ ಅಂತ ನಾವು ಹೇಳಬೇಕಾಗ್ತದೆ. ಸೊಸೆಯಂದಿರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಬೇಕಾಗ್ತದೆ. ಎಲ್ಲ ಸೊಸೆಯಂದಿರಲ್ಲ, ಉಚ್ಚಿಲದ ಸೊಸೆಯಂದಿರು ಬಹಳ ಪ್ರೀತಿ ಗೌರವದಿಂದ ತಂದೆ ತಾಯಿಗಳನ್ನು, ಅತ್ತೆ ಮಾವಂದಿರನ್ನು ನೋಡಿಕೊಂಡವರು. ಇವತ್ತು ಕೂಡ ಅವರಿಗೆ ಆ ಸಾವಿನ ದುಃಖವನ್ನು ಇವತ್ತು ಕೂಡ ಮರೆಯಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅಂಥ ಕುಟುಂಬಕ್ಕೆ ಶಾಂತಿ ನೆಮ್ಮದಿಯ ಬದುಕನ್ನು ಆ ಸೋಮನಾಥ ಕರುಣಿಸಲಿ ಅಂತ ಹೇಳುತ್ತಾ ಅವಕಾಶಕ್ಕೆ ವಂದಿಸ್ತೇನೆ. ನಮಸ್ತೆ. ಒಂದು ನಿಮಿಷ ಮೌನ ಪ್ರಾರ್ಥನೆ ಮಾಡುವುದರ ಮೂಲಕ ಆಮೇಲೆ ಆ ಹಿರಿಯ ಚೇತನಕ್ಕೆ ಪುಷ್ಪಾಂಜಲಿಯನ್ನು ಮಾಡುವುದರ ಮೂಲಕ ಅವರಿಗೆ ಗೌರವವನ್ನು ನಾವು ತೋರಿಸಬೇಕಂತ ವಿನಂತಿಸಿ. ಈಗ ಮೌನ ಪ್ರಾರ್ಥನೆ.
ಪುಷ್ಪಾರ್ಚನೆಯನ್ನು ಮಾಡಿ ಆ ನಂತರ ಎಲ್ಲ ಅನ್ನ